ವಿಶೇಷ ಎಂತ ಕೇಳು. ಜಿರಳೆಗೂ ಬರ್ತದೆ ಅಂತ ಹೇಳುದ. ಗಂಡು ಜಿರಳೆಗೂ ಮೀಸೆ ಬರ್ತದೆ, ಹೆಣ್ಣು ಜಿರಳೆಗೂ ಮೀಸೆ ಬರ್ತದೆ. ಜಿರಳೆ ಅಂತ ಹೇಳುದು. ನಿಮಗೆ ತಾಕತ್ತು ಅನ್ನುವುದಿದ್ರೆ, ಪೊಗರು ಅನ್ನುವುದಿದ್ರೆ ಹೆಣ್ಣು ಮಕ್ಕಳು ಒಂದು ಮೀಸೆ ಬಿಟ್ಟು ತೋರಿಸಿ. ಗುಟ್ಟು ಬಿಟ್ಟು ತೋರಿಸ್ತೇವೆ, ಜಡ ಬಿಟ್ಟು ತೋರಿಸ್ತೇವೆ. ನೋಡ್ಲಿಲ್ವಾ ಹುಲಿ? ಮತ್ತೆ ಯಾವ ಹೆಣ್ಣು ದೇವರಲ್ಲಿ ಬೇಡ್ಕೊಂಡಾಳು ಪ್ರಪಂಚದಲ್ಲಿ ಗಂಡೆ ಹೆಚ್ಚು. ನಾನು ಹಾಗೆ ಹೇಳ್ತಾ ಇದ್ದೇನೆ, ಈ ಪ್ರಪಂಚದಲ್ಲಿ ಗಂಡು ಏನು ಅಲ್ಲ, ಹೆಣ್ಣೆ ಹೆಚ್ಚು. ಗಂಡೆ ಹೆಚ್ಚು, ಹೆಣ್ಣ ಗಂಡ ಹೆಣ್ಣು. ಹಾಗಂತ ಈ ವಾದ ಎನ್ನುವುದಿಲ್ಲ. ಸರಿ, ಅದು ವಾದವೇ. ವಾದ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಯಾಕೆ? ಎದುರಲ್ಲಿ ನಿಂತವಳು ಯಾರು? ಯಾರು? ನೀವೇನಿ? ಮೂರು ವೇಣಿ. ನೀವೇನಿ ಮಾತಿನ ಮಲ್ಲಿ ಇರ್ಲಿಕ್ಕಿಲ್ಲ, ಇದು ಮತ್ತೆ ಇಲ್ಲ. ಹಾಗಂತ ವಾದವೇ. ಹೌದು, ಈ ವಾದಲ್ಲಿ ಗೆಲ್ಲಲೇಬೇಕು. ಸರಿ. ಎಲ್ಲಿಯಾದ್ರೂ ಗಂಡು ಮಕ್ಕಳ ಮರ್ಯಾದೆಯನ್ನು ನೀನು ಕಲಿತೇವೆ. ಹೆದರಬೇಡ ಮಿತ್ರ, ಗಂಡು ಮಕ್ಕಳೇ ಹೆಚ್ಚು ಅಂತ ವಾದ ಮಾಡಿ ಇಲ್ಲಿರುವ ಅಷ್ಟು ಜನ ಗಂಡಸರು ಮರ್ಯಾದೆ ಕಾಪಾಡ್ಕ ಆ ಮಟ್ಟಿಗೆ ಭರವಸೆ ಉಂಟು. ಎಲ್ಲಿಯಾದ್ರೂ ನೀವು ಮರ್ಯಾದೆಯನ್ನು ಕಲಿತೇವೆ ಅಂತ ಆದ್ರೆ ಇವತ್ತಿನ ಇಲ್ಲೇ ಬಿಟ್ಟು ಹೋಗ್ತೇನೆ. ನಡ್ಕೊಂಡವ್ರು ಮನೆ ಹೋಗ್ತೀನಿ. ತ್ರಿವೇಣಿ, ನನ್ನೊಂದಿಗೆ ವಾದಕ್ಕೆ ಬರಬೇಡ. ಈ ಪ್ರಪಂಚದಲ್ಲಿ ಗಂಡೇ ಹೆಚ್ಚು. ನೋಡು ಮಾಲೀಕ, ನನ್ನಲ್ಲಿ ವಾದಕ್ಕೆ ಬರಬೇಡ. ಈ ಪ್ರಪಂಚದಲ್ಲಿ ಹೆಣ್ಣೆ ಹೆಚ್ಚು. ಉಂಟ ವಾದ? ನಿನ್ನದುಂಟ? ಮಂಡಿಸು ವಾದವನ್ನ. ಹೆಣ್ಣನ್ನು ಹೋಲಿಸುವಂತ ಹೇಳಿದ್ರೆ ಭೂಮಿ ತಾಯಿಗೆ, ಹಾಗಾಗಿ ಭೂತಾಯಿ ಹೆಣ್ಣು. ಭೂತಾಯಿ ಹೆಣ್ಣು, ಗೊಂಡಿ ಮಾತ್ರ ಗಂಡು. ಅಲ್ಲಿ ನೀನು ಅಭ್ಯಾಸ ಉಂಟಾ? ತಿನ್ನುವುದಿಲ್ಲ. ಮತ್ತೆ ಆಸಿದ್ಯಾ ಕೂಡಲೇ ಮಹೇಶ್ ಮತ್ತು ಅಲ್ವೋ ಅವಳು ಹೇಳ್ತಾವಲ್ಲ, ಏನು? ನಮ್ಮನ್ನು ಹೊತ್ತಂತ ಈ ಭೂಮಿ ತಾಯಿ ಹೆಣ್ಣು. ಭೂತಾಯಿ ಗೊಂಡಿ ಅದಲ್ಲ. ಅದಕ್ಕೆ ಹೇಳುವುದು ಅಲ್ಲ, ನಂಗೆ ಬೇಸರ ಮತ್ತೆ ಅಂತಲ್ಲ. ಯಾವ್ದಾ? ಆಗ್ಲಿಂದ ಇದು ಕಡಲೋತ್ಸವದ ವೇದಿಕೆ. ಇಲ್ಲಿ ಹೆಣ್ಣು ಕೂಡ ಇದ್ದಾರೆ, ಗಂಡು ಮಕ್ಕಳು ಕೂಡ ಇದ್ದಾರೆ. ಆಗಲಿಂದ ಹೆಣ್ಣು ಹೆಣ್ಣು ಹೆಣ್ಣೆನ್ನುವುದಾಗಿ ಹೆಣ್ಮಕ್ಳ ಬಗ್ಗೆ ಅಷ್ಟು ಭಾಷಣ ಮಾಡ್ತಿದ್ಯಲ್ಲ. ಇಲ್ಲಿರುವ ಒಂದೇ ಒಂದು ಹೆಣ್ಮಕ್ಳಾದ್ರೂ ನಿಂಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಟ್ಟವರು ಇದ್ದಾರೆ. ಒಬ್ರು ನೀ ಅಂತ ಹೇಳಿದೆ, ನಮ್ಮನ್ನ ಹೊತ್ತಿರುವ ಭೂಮಿ ತಾಯಿ ಹೆಣ್ಣಂತ ಹೇಳುವುದಾ? ಅದೇ ಭೂಮಿ ತಾಯಿಯನ್ನ ಹೊತ್ತಿರುವ ಆದಿಶೇಷ ಕಂಡು ಮಕ್ಕಳ ಹಾಗೆ ನಮ್ಮ ಹೆಣ್ಮಕ್ಕಳು ಹಾಗಂತ ಸಮಯ ಸಂದರ್ಭ ನೋಡಿ ಈ ವಿಚಾರ ಹೌದು ಅಂತ ಕಂಡ್ರೆ ಮಾತ್ರ ಹೆಣ್ಮಕ್ಳು ಅಂತಿದ್ರೆ ಏನಾಗ್ತದೆ? ತುಟಿಗೆ ಹಾಕಿರುವ ಬಣ್ಣ ಕೈ ತುಂಬಾ. ಒಂದು ಉದಾಹರಣೆ ಕೊಡ್ತೇನೆ. ಯಾವುದು? ಹೆಣ್ಣು ಹೆಚ್ಚು ಎನ್ನುವುದಕ್ಕೆ ಈ ಪ್ರಪಂಚ ಸೃಷ್ಟಿಯಾಗುವ ಮೊದಲು ಆದಿಮಾಯ ಸೃಷ್ಟಿಯಾಗಿತ್ತು. ಆದಿಮಾಯ ಸೃಷ್ಟಿ ಮಾಡಿದಂತ ಹೇಳಿದ್ರೆ ತ್ರಿಮೂರ್ತಿಗಳನ್ನ, ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗಾಗಿ ಗಂಡನ ಸೃಷ್ಟಿ ಮಾಡಿದವಳು ಯಾರು ಕೇಳಿದ್ರೆ ಹೆಣ್ಣು. ಹಾಗಾಗಿ ಹೆಣ್ಣೇ ಹೆಚ್ಚು. ಸೃಷ್ಟಿ ಮಾಡಿ ಹಾಗಾಗಿ ಹೆಚ್ಚಂತೆ ಅಲ್ಲ. ನಿನ್ನ ವಿಚಾರಕ್ಕೆ ಬರುವ, ನೀನೀಗ ಗಂಡೇ ಹೆಚ್ಚಂತೆ ನಂಗೆ ಹೇಳಿಕೊಟ್ಟಾಗ ಆಯ್ತು. ಸರಿಯಾಗಿ ವಿಮರ್ಶೆ ಮಾಡಿ ನೋಡು. ಆದಿಮಾಯ ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತ 3 ಜನ ಹೆಣ್ಣು ಗಂಡು ಮಕ್ಕಳನ್ನ ಸೃಷ್ಟಿ ಮಾಡಿದ್ದಾಳೆ ಬಿಟ್ರೆ 3 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಲಿಲ್ಲ. ಯಾಕೆ? ಈ ಪ್ರಪಂಚದ ಪಾಲನ ಪೋಷಣ ಲಯಗೊಳಿಸುವಂತ ಕೆಲಸ ಗೊತ್ತಿರುವುದಿದ್ರೆ ಅದು ನಮ್ಮಂತ ಗಂಡು ಮಕ್ಕಳಿಗೆ ಎನ್ನುವುದು ಆ ತಾಯಿಗೂ ಕೂಡ ಗೊತ್ತಿತ್ತು. ಒಂದು ವೇಳೆ ಆಕೆ 3 ಜನ ಹೆಣ್ಣು ಮಕ್ಕಳ ಬದಲಿಗೆ 3 ಜನ ಗಂಡು ಮಕ್ಕಳನ್ನ ಸೃಷ್ಟಿ ಮಾಡಿ ಪ್ರಪಂಚದ ಕೆಲಸಕ್ಕೆ ಬಿಟ್ಟದಿದ್ರೆ ಅಲ್ಲಿ ಪ್ರಪಂಚದ ಕೆಲಸ ಆಗ್ತಿರ್ಲಿಲ್ಲ. 3 ಜನ ಹೆಣ್ಣು ಮಕ್ಕಳದ್ದು ಪಂಚಾಯತ್ಗೆ ಆಗ್ತಿತ್ತು. ಹಾಗಾಗಿ ಹೇಳ್ತೇನೆ, ಪ್ರಪಂಚದಲ್ಲಿ ಗಂಡೇ ಹೆಚ್ಚು. ಅದಕ್ಕೆ ಹೇಳುದು ಕೆಲವೊಂದು ಪುರಾಣಗಳು ನಡೆದಿದ್ದಂತೆ ಹೇಳಿದ್ರೆ ಹೆಣ್ಣಿನ ಕಾರಣದಿಂದಾಗಿ. ನೀನು ರಾಮಾಯಣ ನೋಡಿದ್ದೆ, ಕೇಳಿದ್ಯಾ? ರಾಮಾಯಣ ನಡೆದಿದ್ದಂತೆ ಹೇಳಿದ್ರೆ ಹೆಣ್ಣಿನ ಕಾರಣದಿಂದಾಗಿ. ಮಹಾಭಾರತ ಅವಳು ಹೇಳ್ತೇನು ಮಹಾಭಾರತ ನಿಮ್ಗೆ ತಪ್ಪಲ್ಲ, ನಾವು ಅದೇ ನೀ ಅಂತ ನೋಡಿ ಹಾಳಾಗೋದೇ. ಭಾವನೆಯಿಂದ ನೋಡುವಂತ ಕಲೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಕರಾವಳಿಯ ಗಂಡು
ಕಲ್ಲ ಯಕ್ಷಗಾನ. ಆ ಯಕ್ಷಗಾನದಲ್ಲಿ 150 ಬಾರಿ ಹೋಗಿ ನೋಡಿದ್ದೇನೆ. ಪದ್ಮಾತುರನನ್ನು ಕೊಂದಂತ ಮೋಹಿನಿ ಹೆಣ್ಣಲ್ಲ, ಮಹಾವಿಷ್ಣು ದೇವರು ಹೆಣ್ಣಿನ ಅವತಾರವನ್ನ ತಾಳಿ ಪದ್ಮಾತುರ ಎನ್ನುವಂತಹ ದಾನವನನ್ನ ಕೊಂದದ್ದು. ಪದ್ಮಾತುರನನ್ನು ಕೊಂದಂತ ಮೋಹಿನಿ ಗಂಡು ನಾನು ಯಕ್ಷಗಾನದಲ್ಲಿ ನೋಡಿದ್ದೇನೆ. ಹೌದಾ? ಅದೇ ಹೌದು ಅಂತ ಆದ್ರೆ ಅಯ್ಯಪ್ಪ ಹುಡ್ತಾ ಇದ್ದ. ಇಲ್ಲ, ಅಷ್ಟೊತ್ತಿನ ಆಟ ಕಾರಣ ಮಂತ್ರಿ ಹೆಣ್ಮಕ್ಳಿಲ್ಲ ಯಾಕಂತ ಹೇಳಿದ್ರೆ ಅಗ್ನಿಶಾಮಕ ದಳದವರ ಕೆಲಸ ಎಂತ? ಬೆಂಕಿಯನ್ನು ನಂದಿಸುವುದು. ನೀವು ಹೆಣ್ಮಕ್ಳಿಗೆ ಬೆಂಕಿ ಹಾಕ್ಲಿಕ್ಕೆ ಮಾತ್ರ ಬರ್ತದೆ, ನೊಂದಿಸ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅಗ್ನಿಶಾಮಕ ದಳ. ಹೌದಾ? ಹೌದಾ? ನಾನ್ ಬೆಂಕಿ ಹಾಕ್ತೆ, ನಿನ್ನ ಚಪ್ರ ಮಂಡೆಗೆ ಬೆಂಕಿ ಹಾಕ್ತೇವೆ ಇಡುವುದಲ್ಲ. ಹಾಗಂತ ಬೇಡ, ಹೆಣ್ಣಿಗಿರುವಂತ ಸಹನೆ ಗಂಡಿಗಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಏನು? ಬೇಡ, ಒಂದು ಸಣ್ಣ ಮಗುವನ್ನ, ಹಾಲು ಕಲ್ಲದ ಹಸುಳೆಯನ್ನು ಒಂದು ಗಂಡಿನ ಕೈ ಕೊಟ್ಟು ನೋಡು. ಸ್ವಲ್ಪ ಹೊತ್ತು ಅದನ್ನು ನೋಡ್ಕೊಂಡ, ಸ್ವಲ್ಪ ಹೊತ್ತು ಆದ ಬಳಿಕ ಆ ಮಗು ಅಂತ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾ, ಅಯ್ಯೋ ಇದು ಕೆಟ್ಟ ಮಗು ನನ್ನಿಂದ ಆಗುದಿಲ್ಲ ಅಂತ ಬಿಸಾಡಿ ಹೋಗ್ತಾನೆ. ಹಾಗಂತ ಹೆಣ್ಣಾದವಳು ಆ ಮಗುವನ್ನು